ಸೊಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆಲು ಕೇಂದ್ರ ಸರ್ಕಾರದ ಪಿಎಂ ಸ್ವನಿಧಿ ಯೋಜನೆದ ಸರಿಯಾಯಿನ ಅನುಷ್ಠಾನಡು ಉಡುಪಿ ಜಿಲ್ಲೆ ದೇಶೋಡೆ ಸುರುತ ಸ್ಥಾನೊಡಿತದ್ದು ಅವೇನು ಕಳೆವಣ್ಣ ಪೋಡಿಗೆಡು ಉಂಡು ದುಂಬುದ ಮಂತ್ರಿ ಬುಕ್ಕ ಯೋಜನೆದ ರಾಜ್ಯ ಸಂಚಾಲಕರು ಎ ರಾಮದಾಸ್ ಪಂತೇರು ಪಿಎಂ ಸ್ವನಿಧಿ ಯೋಜನೆಡು ಒಂಜನೇ ತಾನೊಡುಪುನ ಉಡುಪಿ ಜಿಲ್ಲೆ ಐನು ಕಳೆವೊನ್ನ ಪೋಡಿಗೆಡೀತದು ಅಂಚ ಆವನ್ನಂಚ ಈ ಯೋಜನೆಗೆ ಹೆಚ್ಚೆಚ್ಚ ಫಲದೆತೊನ್ನಕ್ಲಿನ ಅಜಪ್ಪುನ ಬಗೆಟ್ ನನ್ನ ರಾತು ಪ್ರಚಾರ ನಡಪಾಯರೆ ಅಧಿಕಾರಿನ ಒಟ್ಟುಗೂ ಚರ್ಚೆ ಮಲ್ತೊಂದು ಉಂಡು ದುಂಬುದ ಮಂತ್ರಿ ಬುಕ್ಕ ಯೋಜನೆದ ರಾಜ್ಯ ಸಂಚಾಲಕರು ಎ ರಾಮದಾಸ್ ಪಂಡಿರು ಸುದ್ದಿಕೂಟುಡು ಪಾತಿರ್ದು ರಾಜ್ಯದ ನಗರ ಪ್ರದೇಶದ 3,80,000 ಜನ ಬೊಕ್ಕ ಉಡುಪಿ ಜಿಲ್ಲೆಡು 7,550 ಜನ ಸಾದಿಬರಿ ಬೇರೆದಕ್ಲೆ ಯೋಜನೆದ ಫಲದ ತಿನ್ನಕ್ಲಾದುಲ್ಲೇರು ಒಂದೇಕಾದ ಕೇಂದ್ರ ಸರ್ಕಾರ 500 ಕೋಟಿ ರೂಪಾಯಿ ಹೆಚ್ಚ ಅನುದಾನ ಕೊರ್ತುಂಡು ಹೊಸತಾದ ಫಲದ ತುನ್ನಕ್ಲೇನು ಸೇರ್ಸಾವನ ಬಗೆಟ್ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆನ ಬೀದಿ ಬೇರೆದಕ್ಲಿನ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಅಧ್ಯಯನಗೂ ಕೇಂದ್ರ ಸರ್ಕಾರ ಆದೇಶ ಕೊಡ್ತುಂಡು ಸ್ವನಿಧಿ ಯೋಜನೆದಡಿಟ್ಟು ಪೇಪರ್ ಮಾರುನಕ್ಲೇನು ಪಾಡ್ದುಂಡು ಅಂಚನೆ ಇಲ್ಲಡೆ ಪೇರ್ ಕೊರ್ಪುನಕ್ಲು ಕ್ಯಾಟರಿಂಗ್ ದಕ್ಲು ಫುಡ್ ಡೆಲಿವರಿ ಬಾಯ್ಸ್ ಇಲ್ಲಡು ತೆನಸ್ ಉತ್ಪತ್ತಿಗಳನ್ನು ತಯಾರು ಮಲ್ಪುನಕ್ಲೇನು ಕೇಂದ್ರ ಸರ್ಕಾರದ ಬೇತೆ ಬೇತೆ ಯೋಜನೆಲಿನ ಉಲೈಕನಪನ ಬಗೆಟ್ ಪ್ರಯತ್ನ ನಡೆತೊಂದುಂಡು ಎ ರಾಮದಾಸ್ ಪಂಡೇರು ಬಿಜೆಪಿ ಉಡುಪಿ ಜಿಲ್ಲಾ ಗುರ್ಕಾರ್ಯರು ಕುಯಿಲಾಡಿ ಸುರೇಶ್ ನಾಯಕ್ ಕುಡ್ಲ ವಿಭಾಗ ಪ್ರಭಾರಿ ಕೆ ಉದಯಕುಮಾರ್ ಶೆಟ್ಟಿ ರಾಜ್ಯ ಒತ್ತು ಗುರ್ಕಾರ್ದಿ ನಯನ ಗಣೇಶ್ ಜಿಲ್ಲಾ ಪ್ರಧಾನ ಕಾರ್ಯಂತರು ನವೀನ್ ಶೆಟ್ಟಿ ಕುತ್ಯ ಪಿಎಂ ಸ್ವನಿಧಿ ಯೋಜನೆ ಜಿಲ್ಲಾ ಸಂಚಾಲಕರು ಪ್ರಕಾಶ್ ಶೆಟ್ಟಿ ಪಾದೆಬೆಟ್ಟು ಕಿಶೋರ್ ಕುಂದಾಪುರ ಮಾಹಿತಿದಾರ ರಾಘವೇಂದ್ರ ಕಿಣಿ ಜತೆ ಮಾಹಿತಿದಾರ ಶಿವಕುಮಾರ್ ಅಂಬಲ್ಪಾಡಿ ವೀಣಾ ಶೆಟ್ಟಿ ನಳಿನಿ ಪ್ರದೀಪ್ ರಾವ್ ಅನಿತಾ ಶ್ರೀಧರ್ ಶ್ರೀನಿಧಿ ಹೆಗ್ಡೆ ದಾವೂದ್ ಅಬುಬಕ್ಕರ್ ಈ ಪೊರ್ತುಡು ಇತ್ತಿರು ಫುಟ್ಪಾತ್ ವ್ಯಾಪಾರ ಮಾಡೋರು ತಳ್ಳುಗಾಡಿ ವ್ಯಾಪಾರ ಮಾಡುವಂಥವರು ಹಣ್ಣು ಹಂಪಲುಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಕೂರುವಂಥವರು ಜೊತೆಗೆ ಕರ್ನಾಟಕದಲ್ಲಿ ಪೇಪರನ್ನು ಮನೆ ಮನೆಗೆ ಹಾಕುವಂಥ ಪೇಪರ್ ಹಾಕರ್ಸ್ಗಳು 40-50 ವರ್ಷಗಳ ಕಾಲದಿಂದ ಇವರು ಬೆಳಿಗ್ಗೆ 4 ಗಂಟೆಗೆದ್ದು ಪೇಪರ್ ಹಾಕ್ತಾ ಇದ್ರು. ಯಾವುದೇ ಯೋಜನೆ ಜಾರಿ ಇರಲಿಲ್ಲ ಅವರಿಗೆ. ಕರ್ನಾಟಕದಲ್ಲಿ ಈಗ ಅವರಿಗೆ ಸುಮಾರು 24,000 ಜನ ಕರ್ನಾಟಕದಲ್ಲಿ ಪೇಪರನ್ನು ಮನೆ ಮನೆಗೆ ಹಾಕುವಂಥವರಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಒಂದು ವ್ಯವಸ್ಥೆಯನ್ನು ಜಾರಿಗೊಳಿಸುವಂಥ ಕೆಲಸ ಆಗಿದೆ. ಹಾಗೆ ಮನೆ ಮನೆಗಳಿಗೆ ಹಾಲು ಹಾಕುವಂಥವ್ರು ಡೈರಿ ಹಾಲಿರ್ಬೋದು ಅಥವಾ ಹಸುವಿನ ಹಾಲನ್ನು ಕರೆದು ಮನೆ ಮನೆಗೆ ಕೊಡುವಂಥವ್ರು ಇರ್ಬೋದು. ಆ ರೀತಿಯಲ್ಲಿ ಕರ್ನಾಟಕದಲ್ಲಿ ಸುಮಾರು 72,000 ಜನ ಇದ್ದಾರೆ ಅಂತ ಒಂದು ಲೆಕ್ಕಾಚಾರವನ್ನು ಹಾಕಲಾಗಿದೆ. ಡೈರಿಯವರು ಕೊಟ್ಟಿರುವಂಥ ವರದಿ ಮತ್ತು ಬೇರೆ ಬೇರೆ ಎಲ್ಲ ವ್ಯವಸ್ಥೆ ಮೇಲೆ ಅವರುಗಳಿಗೆ ಈ ಯೋಜನೆಯನ್ನು ಜಾರಿಗೊಳಿಸುವಂಥ ವಿಚಾರ ಏನಿದೆ ಅದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. ಹೋಟೆಲ್ ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಬಿಜೆಪಿ ಟಿಕೆಟ್ಗಾದ ಬೆರಿತಾಗ ನಡೆದವಾರ ಗಗನ್ ಕಡೂರು ಬೊಕ್ಕ ತಾನು ಸೇರಿದ ಟಿಕೆಟ್ ಕೊರ್ಪಾವಂದು ಕೋಟಿಗಟ್ಟಲೆ ಕಾಸು ತಂದ ಅಂಡ ಟಿಕೆಟ್ ಕೊರ್ಪಾಯರ ಸಾಧ್ಯ ಆತಜ್ಜಿ ಕಾಸು ವಾಪಸ್ ಕೊರಿಯರ್ಲ ಸಾಧ್ಯ ಆತಜ್ಜಿಯಿಂದ ಚೈತ್ರ ಕುಂದಾಪುರ ಬೊಕ್ಕ ಬಾಕಿ ಆರೋಪಿಲು ತಪ್ಪು ಒತ್ತೊನ್ನ ದೋಷ ದೂರು ಪಟ್ಟಿನ ಸಿಸಿಬಿ ಪೊಲೀಸರು ಕೋರ್ಟ್ಗೂ ಸಂದಾದೆ. ಹೋಟೆಲ್ ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಬಿಜೆಪಿ ಹಿಡಿದು ಟಿಕೆಟ್ಗಾದ ಬೆರಿತಾಗ ನಡೆದವರ ಗಗನ್ ಕಡೂರು ಬೊಕ್ಕ ತಾನು ಸೇರಿದು ಟಿಕೆಟ್ ಕೊರ್ಪಾವಂದು ಕೋಟಿಗಟ್ಟಲೆ ಕಾಸು ತಂದ ಅಣ್ಣ ಟಿಕೆಟ್ ಕೊರ್ಪಾಯರ ಸಾಧ್ಯ ಆತಜಿ ಕಾಸು ವಾಪಸ್ ಕೊರಿಯರ್ಲ ಸಾಧ್ಯ ಆತಜಿ ಇಂಜ ಬೈಂದೂರು ವಿಧಾನಸಭಾ ಕ್ಷೇತ್ರಗೂ ಬಿಜೆಪಿ ಹಿಡಿದು ಟಿಕೆಟ್ ಕೊರ್ಪಾವಣಂದು ಉಡುಪಿ ಮೂಲದ ಉದ್ಯಮಿ ಗೋವಿಂದ ಪೂಜಾರಿ ಹಿಡಿದು 5 ಕೋಟಿ ರೂಪಾಯಿ ತಂದು ಮೋಸ ಮಲ್ತದ್ನ ಹಿಂದೂ ಕಾರ್ಯಕರ್ತೆ ಚೈತ್ರ ಗಗನ್ ಕಡೂರು ಬೊಕ್ಕ ಆಕ್ಲಿನ ಕೂಟದ ಮಿತ್ತು ಸಿಸಿಬಿ ಪೊಲೀಸರು ಸಂದಾಯನ ದೂರು ಪಟ್ಟಿಡು ದೆರ್ತ್ ಪತ್ತದ ಸಿಸಿಬಿ ಪೊಲೀಸರು ಕೇಸ್ದ 8 ಜನತ ಮಿತ್ತು 75 ಸಾಕ್ಷಿದಾರರ್ನ ಪಾತೆರ ಡಿಜಿಟಲ್ ಪ್ರಾಥಮಿಕ ಸಾಂದರ್ಭಿಕ ಸಾಕ್ಷಿಲು ಸೇರ್ನಂಚ 80 ಪುಟತ್ತ ದೂರು ಪಟ್ಟಿನ 3ನೇ ಎಸಿಎಂಎಂ ಕೋರ್ಟ್ಗೂ ಸಂದಾದೇರು. ತನಿಖೆದ ಪೊರ್ತುಡು ದೂರುದಾರರು ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಹಿಡಿದಿದ್ದೊಂದು ಆರೋಪಿನ ಒಟ್ಟುದ ಮೊಬೈಲ್ ಪಾತ್ರಕತೆತ ಆಡಿಯೋ ಆಫೀಸ್ದ ಸಿಸಿ ಕ್ಯಾಮೆರಾ ದೃಶ್ಯಲು ಆರೋಪಿಲಿನ ಮೊಬೈಲ್ ಚಾಟಿಂಗ್ ಮೊಬೈಲ್ ಫೋನ್ಲಿನ ಸಿಡಿಆರ್ ಡೇಟಾ ರೀಟ್ರೈವ್ ವರದಿನ ದೋಷಾರೋಪ ಪಟ್ಟಿಡು ದೆರ್ತ್ ಪತ್ತದಂಡು ಕೇಸ್ದ ಕಿಂಗ್ ಪಿನ್ ಲೈನ ಚೈತ್ರ ಗಗನ್ ಕಡೂರು ಬೊಕ್ಕ ಬಾಕಿ ಆರೋಪಿಲು ಮೋಸದ ಕೇಸಿಲು ತನಿಖೆದಾರ್ಲೆನ ಎದುರು ತಪ್ಪೊಪ್ಪುದಿರು. ಉದ್ಯಮಿ ಗೋವಿಂದ ಬಾಬು ಪೂಜಾರಿಡ ತನಕ ಕೇಂದ್ರ ಬಿಜೆಪಿ ನಾಯಕರು RSS ನಾಯಕರು ಪರಿಚಯ ಉಳ್ಳೇರು ಇರೆಗೆ ಸುಲಭಡು ಟಿಕೆಟ್ ಕೊರ್ಪಾವ ಎಂದು 5 ಕೋಟಿ ರೂಪಾಯಿ ದೆತೊಂದಾಳು. ಚೈತ್ರನ ಸೂಚನೆದಂಚ ಬೇತೆ ಬೇತೆ ಆರೋಪಿಲು ಐಟುಳ್ಳಿருந்து ಸಿಸಿಬಿ ಮೂಲ ತೆರಿಪಾದನು. 3ನೇ ಆರೋಪಿ ಆದುಪುನ ವಿಜಯನಗರ ಜಿಲ್ಲೆ ಹಿರೇಹಡಗಲಿ ಹಾಲಸ್ವಾಮಿ ಮಠದ ಅಭಿನವ ಹಾಲಶ್ರೀ ಸ್ವಾಮೀಜಿಗೆ ಹೈಕೋರ್ಟ್ ಜಾಮೀನು ಕೊಡ್ತುಂಡು. ಹಾಲಶ್ರೀ ಸ್ವಾಮೀಜಿ ಕೊರ್ನ ಜಾಮೀನು ಅರ್ಜಿ ದೇರ್ತ್ ಪತ್ನ ನ್ಯಾಯಾಧೀಶರು ವಿಶ್ವಜಿತ್ ಶೆಟ್ಟಿ ಇತ್ತನ ಒರಿ ಸದಸ್ಯ ನ್ಯಾಯಪೀಠ ಈ ಆದೇಶ ಕೊಡ್ತುಂಡು. ತೋಟಗಾರಿಕೆ ಉತ್ಪನ್ನ ಬುಲೆಗಾರರನ ಸಹಕಾರ ಮಾರಾಟ ಬೊಕ್ಕ ಸಂಸ್ಕರಣಾ ಸಂಘ ಹಾಫ್ ಕಾಮ್ಸ್ ದಾಂಡಿಟ್ಟೆ ಕುಡ್ಲದ ಪಡೀಲ್ ಸರ್ಕಲ್ಡ್ ಹೊಸ ಇತ್ತಿದ ಮಾರಾಟದ ಅಂಗಡಿಯನ್ನು ಸ್ಥಾಪನೆ ಮಲ್ತಿದ್ದು ಐತ ಉದಿಪನ ಗುರುವಾರ ನಡೆತಂಡು.
ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಹಾಫ್ ಕಾಮ್ಸ್ದ ನಿಲೆಟ್ ಕರ್ನಾಟಕ ರಾಜ್ಯ ಸಹಕಾರಿ ತೋಟಗಾರಿಕೆ ಮಾರಾಟ ಮಹಾಮಂಡಲದ ಅನುದಾನಡು ಕುಡ್ಲಡ್ ಪಡೀಲ್ ಸರ್ಕಲ್ಡ್ ಹೊಸ ಮಾರಾಟದ ಅಂಗಡಿ ಮಲ್ತಿದ್ದು ಮೇಯರ್ ಸುಧೀರ್ ಶೆಟ್ಟಿ ಅಂಗಡಿನ ಉದಿಪನ ಮಲ್ತೇರು. ಮೇಯರ್ ಪಾತಿರ್ದು ಪಡೀಲ್ ಜಂಕ್ಷನ್ ಕುಡ್ಲ ಮಹಾನಗರಗೂ ಪೆರಿಯ ಬಾಕಿಲು ಈ ಭಾಗದ ಜನಕ್ಲೆಗೆ ಅನುಕೂಲ ಆಯರ ಉಂಡು ಸಾವಯವ ಬೊಕ್ಕ ಎಡ್ಡೆ ಕಾಯಿ ಕಜಿಪು ಸೊತ್ತುಲು ಬೊಕ್ಕ ಫಲವಸ್ತುಲು ಮುಲ್ಪ ತಿಕ್ಕೆರೆ ಉಂಡು ಪಂಡಿರು. ಪರಿಶುದ್ಧವಾದಂಥ ಗಾಳಿ ಇದ್ದರೆ ಪರಿಶುದ್ಧವಾದಂಥ ನೀರಿನ ಜೊತೆಗೆ ಪರಿಶುದ್ಧವಾದಂಥ ಆಹಾರ ನಮಗೆ ಬಹಳ ಅಗತ್ಯ. ಈ ನಿಟ್ಟಿನಲ್ಲಿ ಇವತ್ತು ಈ ಮಳಿಗೆಯ ಮುಖಾಂತರ ಈ ಪಡೀಲ್ನ ಈ ಪರಿಸರಕ್ಕೆ ಮೆರುಗು ಕೂಡ ತಂದಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈಗಾಗಲೇ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯಿಂದ ಇನ್ನಷ್ಟು 10 ಇಂತಹ ಮಳಿಗೆ ಆಗುವುದರ ಮುಖಾಂತರ ಸ್ಮಾರ್ಟ್ ಸಿಟಿಗೆ ಒಂದು ಸ್ಮಾರ್ಟ್ ಆಫ್ಕಾಮ್ಸ್ ಈ ಒಂದು ಸಂಸ್ಥೆಯ ಮುಖಾಂತರ ಅಲ್ಲಲ್ಲಿ ಮಳಿಗೆ ಓಪನ್ ಮಾಡುವುದರ ಮುಖಾಂತರ ಸಾರ್ವಜನಿಕರಿಗೆ ಇನ್ನಷ್ಟು ಇದರ ಉಪಯೋಗ ಆಗಬೇಕೆಂಬಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತಾ ಮಹಾನಗರ ಪಾಲಿಕೆ ಸದಸ್ಯರು ರೂಪಶ್ರೀ ಪೂಜಾರಿ ಪರಂದು ರಸತ್ತ ಅಂಗಡಿನ ಉದಿಪನ ಮಲ್ತೇರು. ಕರ್ನಾಟಕ ರಾಜ್ಯ ಸಹಕಾರಿ ತೋಟಗಾರಿಕೆ ಮಾರಾಟ ಮಹಾಮಂಡಲದ ಗುರ್ಕಾರಿರು ಡಾಕ್ಟರ್ ಬಿ.ಡಿ. ಭೂಕಾಂತ್ ಪಾತಿರ್ದು ಈ ಅಂಗಡಿ ತಾಪನೆಡ್ದು ಈ ಭಾಗದ ಜನಕ್ಲಿನ ಪಾಕದಿನ ತಕ್ಕನ ನಿಜ ಆತಡು ಒಂದೆಡ್ದು ರೈತರಿಗೆ ಗಿರಾಕಿಲೆಗೆ ಅನುಕೂಲ ಆಯರ ಉಂಡು ಪಂಡಿರು. ಮಹಾನಗರ ಪಾಲಿಕೆಯಲ್ಲಿ ಎಲ್ಲೆಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಜಾಗಗಳಿದ್ದರೆ ಅಲ್ಲಲ್ಲಿ ಒಂದು ಮಳಿಗೆಯನ್ನು ಕಟ್ಟಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ ಅಂತಕ್ಕಂಥ ದೃಷ್ಟಿಯಲ್ಲಿ ಏನು ಲಕ್ಷ್ಮೀನಾರಾಯಣ ಉಡುಪರವರು ಮತ್ತು ಗಾಣಿಗವರು ಮತ್ತು ಪ್ರವೀಣ್ ಅವರ ನೇತೃತ್ವದಲ್ಲಿ ಇವತ್ತು ಉತ್ತಮವಾಗಿರ್ತಕ್ಕಂಥ ಇವತ್ತು ಆಪ್ಕಾಮ್ಸ್ ಇಲ್ಲಿ ಮಂಗಳೂರಿನಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಒಂದು ಸಾಗಾಣಿಕೆ ವಾಹನವನ್ನು ಸಹಿತ ಉಚಿತವಾಗಿ ನಮ್ಮ ಮಹಾಮಂಡಲದಿಂದ ಇಲ್ಲಿಗೆ ಆಪ್ಕಾಮ್ಸಿಗೆ ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ಇವತ್ತು ನಾವು ಪ್ರತಿದಿನ ನೆನಬೇಕಾಗಿದ್ದು ರೈತ ತಂದೆ ತಾಯಿಗಳು ಇವತ್ತು ನಮಗೆ ಜನ್ಮ ಕೊಟ್ಟಿರ್ತಾರೆ. ಆ ತಂದೆ ತಾಯಿಗಳು ಜನ್ಮ ಕೊಟ್ಟ ನಂತರದಲ್ಲಿ ನಮಗೆ ಗುರು ಇರ್ತಕ್ಕಂಥವ್ರು ಬರ್ತಾರೆ. ರೈತ ಇವತ್ತು ಅನ್ನ ಬೆಳಿತಾನೆ, ನೇಕಾರನ ಮತ್ತು ದೇಶ ಕಾಯ್ತಕ್ಕಂಥ ಸೈನಿಕ, ಇವರನ್ನು ಪ್ರತಿದಿನ ನಾವು ನೆನಬೇಕಾಗುತ್ತೆ. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಹಾಫ್ ಕಾಮ್ಸ್ ಗುರ್ಕಾರಿರು ಸೀತಾರಾಮ ಗಾಣಿಗ ಹಾಲಾಡಿ ಪಾತಿರ್ದು ಬಜಿ 15 ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆಯಲ್ಲಿ ರಡ್ಡನೇ ಮಾಳಿಗೆಡು ಉದಿಪನಾತಂಡು ಸಂಸ್ಥೆಗೆ 47,50,000 ರೂಪಾಯಿ ಲಾಭ ಬೈದಿನ ಪಂಡೇರು. ಇದಕ್ಕೆ ಹಣ ನಮಗೆ ಎಲ್ಲದಕ್ಕಿಂತ ಹಣ ಅನುದಾನವನ್ನು ಪೂರೈಸಿದಂಥ ಅವರು ನಮ್ಮ KHFನ ಭೂಕಾಂತ್ರವರು, ಅವರು ನಾವು ನೆನೆಯಲೇಬೇಕು. ಜೊತೆಗೆ ಅಂದಿನ ಅಧ್ಯಕ್ಷರಾಗಿರುವಂಥ ನನ್ನ ಮಿತ್ರರಾದಂಥ ಹಿರಿಯರು ಲಕ್ಷ್ಮೀನಾರಾಯಣರು ಶಿಲಾನ್ಯಾಸ ಮಾಡಿದ್ದಾರೆ. ಅವರ ತುಂಬ ಪ್ರಯತ್ನ ಆವಾಗ KHFನೊಂದಿಗೆ ಪ್ರಯತ್ನ ಪಟ್ಟು ನಮಗೆ ಅನುದಾನ ದೊರಕಿಸುವಲ್ಲಿ ಪ್ರಯತ್ನ ಮಾಡಿದ್ದಾರೆ ಹಿರಿಯರ ಅನುಗ್ರಹದೊಂದಿಗೆ. ಹಾಗೂ ನನ್ನ ಎಲ್ಲ ನಿರ್ದೇಶಕ ಬಂದವರು ತುಂಬ ನನಗೆ ಸಲಹೆಗಳನ್ನು ಕೊಡ್ತಾ ಇದ್ದಿದ್ರು. ಆ ಮೂಲಕ ನಾವು ಈ ಬಾರಿ 47.5 ಲಕ್ಷ ಲಾಭವನ್ನು ತಂದುಕೊಟ್ಟಿದೆ ಈ ಸಂಸ್ಥೆ. ಇದಕ್ಕೆಲ್ಲ ಕಾರಣ ನಮ್ಮ ಹಾಪ್ಕಾಮ್ಸ್ ನೌಕರರು ಹಾಗೂ ನನ್ನ ಮಿತ್ರ ನಿರ್ದೇಶಕರೆಲ್ಲರ ಸಲಹೆಗಳಿಂದ ಆಗಿದೆ ಅಂತ ಹೇಳಲು ನಾನು ಇಚ್ಛೆ ಪಡುತ್ತೇನೆ. ಮಿತ್ರರೇ, ನಮಗೀಗ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಿದೆ. ಈ ಸಿಟಿ ಇನ್ನೂ ಡೆವಲಪ್ ಆಗ್ತಾ ಇದೆ.
ಆ ಡೆವಲಪಿಗೆ ಅನುಗುಣವಾಗಿ ನಾವು ಇದಕ್ಕಿಂತ ಇನ್ನೂ ಉತ್ತಮವಾದ ಇನ್ನೊಂದು ಮಳಿಗೆಯನ್ನು ನಾವು ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳುತ್ತಾ ದುಂಬುದ ಮೇಯರ್ ದಿವಾಕರ ಪಾಂಡೇಶ್ವರ ಹಾಫ್ ಕಾಮ್ಸ್ ವ್ಯವಸ್ಥಾಪಕರು ರವಿಚಂದ್ರ ಶೆಟ್ಟಿ ನಿರ್ದೇಶಕರು ಲಕ್ಷ್ಮೀನಾರಾಯಣ ಉಡುಪ ಪಾಲ್ದೆ ತುಂಡಿರು. ಇರುವತ್ತೈದನೇ ವರ್ಷದ ಸಂಭ್ರಮಡುಪ್ಪನ ನಮ್ಮ ಕುಡ್ಲ ಚಾನೆಲ್ದ 24ನೇ ವರ್ಷದ ಗೂಡು ದೀಪ ಪಂತ ನವೆಂಬರ್ 11ಕ್ಕೆ ಶನಿವಾರ ಬಯ್ಯಗ ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನೋಡು ನಡಪಂಡು ಮಾತಿರ್ಲ ಪಾಲ್ದೆತ ನೋಡೊಂದು ಚಾನಲ್ದ ನಿರ್ದೇಶಕರು ಹರೀಶ್ ಬಿಕರ್ಕೇರ ಸುದ್ದಿಕೂಟ ನಡಪಾದ ಕೇಂಡೊಂದೇರು. 25ನೇ ವರ್ಷದ ಸಂಭ್ರಮಡುಪ್ಪನ ನಮ್ಮ ಕುಡ್ಲ ಚಾನಲ್ ದೀಪಾವಳಿ ತುಡರ್ ಪರ್ಬದ ಗೌಜಿಡು ಈ ಸರ್ತಿ 24ನೇ ವರ್ಷದ ನಮ್ಮ ಕುಡ್ಲ ಗೂಡು ದೀಪ ಪಂತ ನವೆಂಬರ್ 11ಕ್ಕೆ ಶನಿವಾರ ಬಯ್ಯ 4 ಗಂಟೆಗೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನೋಡು ನಡಪಾವಂದುಂಡು. ಈ ಬಗೆಟ್ ಗುರುವಾರ ಕುಡ್ಲದ ಪತ್ರಿಕಾ ಭವನೋಡು ನಡಪಾಯಿನ ಸುದ್ದಿಕೂಟಡು ನಮ್ಮ ಕುಡ್ಲ ಚಾನಲ್ ನಿರ್ದೇಶಕರು ಹರೀಶ್ ಕರ್ಕೇರ ಪಾತಿರ್ದು ಸಂಪ್ರದಾಯದ ಆಧುನಿಕ ಬೊಕ್ಕ ಪ್ರತಿಕೃತಿ ಇಂಚ ಮೂಜಿ ನಮೂನೆಡು ಗೂಡು ದೀಪ ಪಂತ ನಡಪಾವಂಡು ಪಂತೋಡು ಮಾತೆರ್ಲ ಪಾಲ್ದೆಂದು ಕಾರ್ಯಕ್ರಮ ಪೋರ್ಲು ಮಲ್ತು ಕೊರಡು ಒಂದು ಕೇಂಡೊಂಡಿರು. ನಾವು ಪ್ರತಿ ವರ್ಷ ಆಯೋಜಿಸುವಂಥ ನಮ್ಮ ಕುಡ್ಲ ಗೂಡು ದೀಪ ಸ್ಪರ್ಧೆ ಈ ವರ್ಷ ಇದೇ ತಿಂಗಳ 11 ತಾರೀಕು ಶನಿವಾರದಂದು ಶ್ರೀ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ನಡೆಯಲಿಕ್ಕೆ ಉಂಟು. ಕದ್ರ ನವನೀತ ಶೆಟ್ಟಿ ಪಾತಿರ್ದು ಒಂಜಿ ವಿಭಾಗಡು ಒಂಜಿ ಪವನ ಬಂಗಾರದ ಒಟ್ಟುಗು ಶುರು ಮಲ್ತಿನ ಪಂತಡು ಇತ್ತೆ ಮೂಜಿ ವಿಭಾಗ ಇತ್ತದು ಮೂಜೆಟ್ಲ ಒಂಜಿ ಬೊಕ್ಕ ರಡ್ಡನೆ ಇನಾಮು ಗೆಂದಿನಕ್ಲೆಗ್ ಬಂಗಾರದ ಪದಕ ಮೂಜನೆ ಇನಾಮು ಗೆಂದಿನಕ್ಲೆಗ್ ಬೊಳ್ಳಿದ ಪದಕ ಬೇತೆ ಬೇತೆ ಕೊಡಿಕೆಲಿನ ಒಟ್ಟು ಕೊರ್ಪುಂಡು ಪ್ರೋತ್ಸಾಹಕ ವಿಶೇಷ ಪ್ರೋತ್ಸಾಹಕ ಸೇರಿದು 95 ಇನಾಮುಲುಂಡು. ಸ್ವಂತ ತಯಾರು ಮಲ್ತಿನ ಗೂಡು ದೀಪ ಮಾತ್ರ ಕನವಳು ಅಂಗಡಿದ ಗೂಡು ದೀಪಲಿನ ಪಂತ ಗುದ್ದೆದೊನ್ನು ಜೀನ್ ಪಂಡಿರು. ನಮ್ಮ ಕುಡ್ಲ ತಂಡ ಈ ಗೂಡು ದೀಪ ಸ್ಪರ್ಧೆಯ ಮುಂದಿನ ಬೆಳವಣಿಗೆಯಲ್ಲಿ ಬಂಗಾರದ ಪದಕ ನೀಡುವಂತಹ ಒಂದು ವ್ಯವಸ್ಥೆಯನ್ನು ನಿಲ್ಲಿಸಲಿಲ್ಲ. ಅದೇ ಒಂದು ವಿಶೇಷವಾಯಿತು. 3 ವಿಭಾಗದಲ್ಲೂ ಕೂಡ ಬಂಗಾರದ ಪದಕ. ಈಗಲೂ ಕೂಡ ಮೊದಲ ಬಹುಮಾನ ಬಂಗಾರದ ಪದಕ, ದ್ವಿತೀಯ ಬಂಗಾರ, ತೃತೀಯ 3 ಬಹುಮಾನಗಳು ಅದು ಬೆಳ್ಳಿಯ ಬಹುಮಾನದೊಂದಿಗೆ ಉಳಿದ ಬಹುಮಾನಗಳು. ಆದರೆ ಪ್ರತಿಯೊಂದು ಗೂಡು ದೀಪಗಳಲ್ಲೂ ಕೂಡ ವೈಶಿಷ್ಟ್ಯತೆ ಇರ್ತದೆ. ಅಂತಹ ವಿಶೇಷ ಗೂಡು ದೀಪಗಳನ್ನು ಪರಿಗಣಿಸಿ ಪ್ರೋತ್ಸಾಹಕ ವಿಶೇಷ ಪ್ರೋತ್ಸಾಹಕ ಈ ರೀತಿಯ ಬಹುಮಾನಗಳನ್ನು ನೀಡುತ್ತಾ ಒಟ್ಟು 95 ಬಹುಮಾನಗಳು ಈ ಸ್ಪರ್ಧಾಕೂಟದಲ್ಲಿ ಈ ಸಲ ಇದೆ. ನವೆಂಬರ್ 11ಕ್ಕೆ ಕುದ್ರೋಳಿ ಕ್ಷೇತ್ರದಲ್ಲಿ ನಡೆಯುವ ಗೂಡು ದೀಪ ಸ್ಪರ್ಧೆಗೆ ಅಂದರೆ ಅವರವರೇ ಗೂಡು ದೀಪವನ್ನು ಮಾಡಿ ತರಬೇಕೆನ್ನುವುದು ಸ್ಪರ್ಧಾ ನಿಯಮ. ಆದ್ದರಿಂದ ಈ ಸಲ ಸ್ಪರ್ಧಾ ನಿಯಮದಲ್ಲಿ ಸ್ಪರ್ಧಾಳುಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಅಲ್ಲಿ ಸ್ಪರ್ಧೆಗೆ ಆಯ್ಕೆ ಮಾಡುವ ಗೂಡು ದೀಪಗಳು ಕೂಡ ಅದು ಸಂಘಟಕರ ತೀರ್ಮಾನಕ್ಕೆ ಬದ್ಧವಾಗಿರ್ತದೆ. ಗೂಡು ದೀಪಗಳನ್ನು ತರ್ತಾರೆ, ಕೆಲವರು ಮಾರುಕಟ್ಟೆಯಿಂದ ನೇರವಾಗಿ ತಂದು ಅಲ್ಲಿ ಪ್ರದರ್ಶನಕ್ಕೆ ಇದ್ದ ವಿಚಾರ ಇರುವುದರಿಂದ ಈ ಬಾರಿ ಅದನ್ನು ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೇವೆ. ಸ್ಪರ್ಧೆಗೆ ಅವರ ಎಂಟ್ರಿ ಅದು ಸಂಘಟಕರ ನಿರ್ಧಾರ. ದಯಾನಂದ ಕಟೀಲ್ ಪಾತಿರ್ದು ಪ್ರತಿಕೃತಿ ವಿಭಾಗದ ಪಂತದ ಬಗ್ಗೆ ಮಾಹಿತಿ ಕುರಿಯರು. ಮೊದಲ ವಿಭಾಗ ಸಾಂಪ್ರದಾಯಿಕ ವಿಭಾಗ ಇರ್ತದೆ. ಗೂಡುಗಳು ಹಾಗೆ ಬಣ್ಣದ ಕಾಗದ, ಅದ್ರ ಜೊತೆಗೆ ಗ್ಲಾಸ್ ಪೇಪರ್, ಮತ್ತೆ ಯಾವ ಬಟ್ಟೆಗಳಂದ್ರೆ ಯಾವ ಬಟ್ಟೆಗಳನ್ನು ಹಾಕಿದರೆ ಆ ಬೆಳಕು ಒಳಗಿಂದ ಹೊರಗೆ ಕಾಣ್ತದೆ ಅಂತಹ ಬಟ್ಟೆಗಳಿಗೆ ಅವಕಾಶವನ್ನು ಕೊಡ್ತೇವೆ. ಯಾವ ಬಣ್ಣ ಕಾಗದ ಹಾಕಿದ್ರು ಕೂಡ ಬೆಳಕು ಹೊರಗೆ ಸರಿಯಾಗಿ ಕಾಣುವಂತಹ ಬಣ್ಣ ಕಾಗದಗಳಿಗೆ ಪ್ರಾಶಸ್ತ್ಯ ಕೊಡ್ತೇವೆ. ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ಸಿಗುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು, ಅದು ಪೆನ್ಸಿಲ್ ಇರ್ಬೋದು ಅಥವಾ ನಾವು ಗೋಲಿ ಅಂತ ಹೇಳ್ತೇವೆ, ಬೇರೆ ಬೇರೆ ಅದು ಯಾವ ವಸ್ತುಗಳು ಅವರಿಗೆ ಸಿಗ್ತದೆ ಅಷ್ಟು ವಸ್ತುಗಳನ್ನ ಅವರು ಬೇರೆ ಬೇರೆ ಕಡೆಯಿಂದ ಸಂಗ್ರಹ ಮಾಡಿಕೊಂಡು ಮಾಡ್ತಾರೆ. ಅದು 2ನೇ ವಿಭಾಗ, ಅದು ಆಧುನಿಕ ವಿಭಾಗ. 3ನೇ ವಿಭಾಗ ಮಾಡೋದು ಅದು ಪ್ರತಿಕೃತಿ. ಅದರಲ್ಲಿ ಏನಾಗುತ್ತೆ ಅಂದ್ರೆ ಈಗಿನ ಇಂಜಿನಿಯರ್ ಕಾಲೇಜ್ ಇರ್ಬೋದು, ಬೇರೆ ಬೇರೆ ಪ್ರೊಫೆಷನಲ್ ಕಾಲೇಜ್ ಇರ್ಬೋದು, ಅಲ್ಲಿ ಮಾಡೆಲ್ಗಳನ್ನು ತಯಾರು ಮಾಡ್ತಾರೆ. ಆ ಮಾಡೆಲ್ಗಳನ್ನ ತಯಾರು ಮಾಡಿದ ಮಾಡೆಲ್ಗಳನ್ನ ಮತ್ತೆ ಅವುಗಳನ್ನು ಅವಕಾಶ ಕೊಡೋ ದೃಷ್ಟಿಯಿಂದ ಕುದ್ರೋಳಿಯಲ್ಲಿ ಆ ರೀತಿಯ ಪ್ರತಿಕೃತಿ ವಿಭಾಗ ಹೇಗೆ ತೀರ್ಪುಗಾರರು ಬಹುಮಾನವನ್ನು ಘೋಷಣೆ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಅಂಶಗಳನ್ನ ಗಮನಿಸಿಕೊಂಡು ನೋಡಿಕೊಂಡು ಹಾಗೆ ಅವರಲ್ಲಿ ಮಾತಾಡಿಕೊಂಡು ಅದರ ಬಹುಮಾನದ ಘೋಷಣೆ ಆಗ್ತದೆ. ಪ್ರಶಸ್ತಿಯನ್ನ ಬಗೆಟ್ ಭಾಸ್ಕರ್ ರೈ ಕುಕ್ಕೋಳ್ಳಿ ವಿವರ ಕುರಿದು ಸ್ಮಾರ್ಟ್ ಸಿಟಿ ಕುಡ್ಲಗ್ ಕಟ್ಟೋಣಲ್ಲಿಡಿದು ಪೊರ್ಲು ದಿಂಜಾಯ್ನ ರೋಹನ್ ಕಾರ್ಪೊರೇಷನ್ ಸಂಸ್ಥೆದ ಯಜಮಾನಿರು ರೋಹನ್ ಮೊಂತೆರೋ ಮೇರೆಗ್
ನಮ್ಮ ಕುಡ್ಲ ಪ್ರಶಸ್ತಿ, ಕಂಬಳ ಕ್ಷೇತ್ರದ ಎಳೆನತೀರಿನ ತೀರ್ಪುಗಾರರು ಗುಣಪಾಲ ಕಡಂಬ ಮೇರೆಗೆ ನಮ್ಮ ತುಳುವೇರು ಪ್ರಶಸ್ತಿ, ಕಂಕನಾಡಿ ಬಿಲ್ಲವ ಸಂಘ ಗರೋಡಿ ಸಂಘಗೂ ನಮ್ಮ ಕುಡ್ಲದ ತಾಪಕೇರು ಬಿಪಿ ಕರ್ಕೇರ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ಪುಂಡು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ನಮ್ಮ ಕುಡ್ಲ ಚಾನೆಲ್ದ ಯಕ್ಷ ತೆಲಿಕೆ ಕಾರ್ಯಕ್ರಮದ ದಿನೇಶ್ ಕೋಡಪದವರಿಗೆ ಸಮ್ಮಾನದ ಮರ್ಯಾದೆ ಮಲ್ಪುಂಡು ಪಂಡೀರು. ಈ ಒಂದು ಸಮಾರಂಭದಲ್ಲಿ ಒಂದು 3-4 ಪ್ರಶಸ್ತಿಗಳನ್ನು ಕೊಡುವಂತಹ ಒಂದು ಪರಂಪರೆಯನ್ನು ಮಾಡಿಕೊಂಡು ಬಂದೆವು. ಈ ಬಾರಿ ನಾವು ಆಯ್ಕೆ ಮಾಡಿರುವಂಥದ್ದು ಪ್ರೊಫೆಸರ್ ಗುಣಪಾಲ ಕಡಂಬ ಅವರನ್ನು ನಮ್ಮ ತುಳುವರು ಪ್ರಶಸ್ತಿ. ಜಾನಪದ ಕ್ಷೇತ್ರವಾದಂಥ ಕಂಬಳದಲ್ಲಿ ವಿಶೇಷವಾದಂಥ ಪರಿಜ್ಞಾನವನ್ನು ಹೊಂದಿರುವವರು. ಇನ್ನೊಂದು ನಮ್ಮ ಕುಡ್ಲ ಪ್ರಶಸ್ತಿ, ವಿಶೇಷವಾದ ಸಾಧಕರಿಗೆ ಕೊಡುವಂಥ ಪ್ರಶಸ್ತಿ. ಅದು ಈ ವರ್ಷ ರೋಹನ್ ಕಾರ್ಪೊರೇಷನ್ ಅದರ ಮಾಲಕರು ರೋಹನ್ ಮೊಂತೆರ ಅವರಿಗೆ ಕೊಡುವ ಒಂದು ತೀರ್ಮಾನವನ್ನು ಆಯ್ಕೆ ಸಮಿತಿ ಮಾಡಿದೆ. ಕಳೆದ 3 ದಶಕಗಳಿಂದ ರೋಹನ್ ಕಾರ್ಪೊರೇಷನ್ ನಿರ್ಮಾಣ ಕ್ಷೇತ್ರದಲ್ಲಿ ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿರುವಂಥದ್ದು. ಮತ್ತೊಂದು ವಿಶೇಷವಾದಂಥ ಒಂದು ಗೌರವ ಅಂತ ಇಟ್ಟಿದ್ದೇವೆ. ಯಕ್ಷಗಾನ ರಂಗದ ಒಬ್ಬ ಬಹಳ ಜನಪ್ರಿಯರಾದಂತಹ ಹಾಸ್ಯ ಕಲಾವಿದರು, ವಿಜೃಂಭಕರು ದಿನೇಶ್ ಕೋಡಪದ ಅವರಿಗೆ ಕೊಡ್ತಾ ಇದ್ದೇವೆ. ಇನ್ನೊಂದು ಸಂಸ್ಥೆಗಳಿಗೆ ಕೊಡುವಂಥ ಒಂದು ಪ್ರಶಸ್ತಿ, ಅದು ಬಿಪಿ ಕರ್ಕೇರ ಸ್ಮಾರಕ ಪ್ರಶಸ್ತಿ. ಅದನ್ನು ಸಂಸ್ಥೆಗೆ ನಾವು ಕೊಡ್ತಾ ಇದ್ದೇವೆ. ಬಿಲ್ಲವ ಸೇವಾ ಸಮಾಜ ಕಂಕನಾಡಿ ಗರೋಡಿ ಯುವಕರ ಒಂದು ತಂಡ ಯಾವ ಯಾವ ಸೇವಾ ಕ್ಷೇತ್ರಗಳುಂಟು ಅದರಲ್ಲೆಲ್ಲ ಕೈಯಾಡಿಸಿ ಯಶಸ್ವಿಯಾಗಿರತಕ್ಕಂತಹ ಒಂದು ಸಂಘಟನೆ ಅದು. ಪ್ರೊಫೆಸರ್ MS ಕೋಟ್ಯನ್ ಪಾತಿರ್ದು ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ತಿಳಿಪಾಯರು. ಈ ವರ್ಷ ನಾಟ್ಯ ನಿಲಯ ಉಳ್ಳಾಲ ಇವರಿಂದ ನೃತ್ಯ ಕಾರ್ಯಕ್ರಮಗಳನ್ನು ಇಡ್ತೇವೆ. ನಿಮಗೆ ಗೊತ್ತಿರ್ಬೋದು, ನಮ್ಮ ಕುಳ್ಳದಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವಾಗಲೂ ಜನಪದ ಮತ್ತು ಸಾಂಸ್ಕೃತಿಕ ಅಂದರೆ ಶಾಸ್ತ್ರೀಯವಾಗಿ ಇರುವಂತಹ ಕಾರ್ಯಕ್ರಮಗಳನ್ನೇ ನಾವು ಇಡೋದು. ಈ ಸಲ ಕೂಡ ನೃತ್ಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇದಕ್ಕೂ ಕೂಡ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀವುಗಳು ನೀಡಬೇಕು ಅಂತ ಕೇಳಿಕೊಂಡು ನಿರ್ದೇಶಕರು ಲೀಲಾಕ್ಷ ಬಿಕರ್ಕೆರ ಪಾದಿರ್ದು ಸರ್ವೇರೆ ಗ್ಲಾಸ್ ಒಳ್ಮೆ ಸಂದಾಯರು. ನಮ್ಮ ಕುಳ್ಳ ಚಾನೆಲ್ ನಿರ್ದೇಶಕರಾಯಿನ ಸುರೇಶ್ ಬಿಕರ್ಕೆರ, ಮೋಹನ್ ಬಿಕರ್ಕೆರ ಸುದ್ದಿ ಕುಟುಡಿದ್ದೇರು. ಪಕ್ಷ ಸಂಘಟನೆಗೂ ಒಂದು ನಂಚಿನ ವಲಯ ಆಫೀಸಿಲು ಮಾತಕಡಿಟ್ಲ ತಾಪನೆ ಆವಡೊಂದು ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಪಂತೇರು. ಪೆರುವಾಯಿ ವಲಯ ಕಾಂಗ್ರೆಸ್ ಸಮಿತಿದ ಹೊಸ ಆಫೀಸ್ ಉದ್ದೀಪನ ಮಲ್ತದಾರು ಪಾತಿರಿಯರು. ಪೆರುವಾಯಿ ವಲಯ ಕಾಂಗ್ರೆಸ್ ಸಮಿತಿದ ಹೊಸ ಆಫೀಸ್ನು ನಾನಾ ಕಾಂಪ್ಲೆಕ್ಸ್ ಸುರು ಮಲ್ತಿದ್ದು ಐನು ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಉದ್ದೀಪನ ಮಲ್ತೇರು. ವಿಟ್ಲ ಉಬರ್ ಕಾಂಗ್ರೆಸ್ ಗುರ್ಕಾರರು ಡಾಕ್ಟರ್ ಬಿ ರಾಜರಾಮ್ ಗುರ್ಕಾರಮೆ ವಹಿಸಿದಿತ್ತೇರು. ಶಾಸಕರು ಅಶೋಕ್ ಕುಮಾರ್ ರೈ ಪಾತಿರ್ದು ವಲಯ ಆಫೀಸಿಲು ಪಕ್ಷ ಸಂಘಟನೆಗೂ ಒಂದುಂಡು ಅಂಚದ ಮಾತಾ ಕಡೆಟು ವಲಯ ಆಫೀಸಿಲು ತಾಪನೆ ಆವಡೊಂದು ಪಂಡಿರು. ಕೆಪಿಸಿಸಿ ಸದಸ್ಯರು MS ಮಹಮ್ಮದ್, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯಂತಿರು ಮುರಳೀಧರ್ ರೈ ಮಠಂದ ಬುಟ್ಟು, ವಿಟ್ಲ ಪಂಚಾಯತ್ ದುಂಬದ ಗುರ್ಕಾರರು ರಮನಾಥ್ ರೈ, ಬ್ಲಾಕ್ ಅಲ್ಪಸಂಖ್ಯಾತ ಘಟಕದ ಗುರ್ಕಾರರು ಅಬ್ದುಲ್ ಕರೀಂ ಕುದ್ದುಪದವು, ಮಾಣಿಲ ಗ್ರಾಮ ಪಂಚಾಯತ್ ಶ್ರೀಧರ ಬಾಲೆಕಲ್ ಮಲ್ಲಬಿನ್ನರಾದ ಪಾಲ್ಗೊಂಡಿರು. ಪೆರುವಾಯಿ ಗ್ರಾಮ ಪಂಚಾಯತ್ ಗುರ್ಕಾರ್ದಿ ನಫೀಸಾ, ಪೆರುವಾಯಿ ವಲಯ ಕಾಂಗ್ರೆಸ್ ಗುರ್ಕಾರರು ಪಂಚಪಾಲ ಶೆಟ್ಟಿ, ಯುವ ಕಾಂಗ್ರೆಸ್ ಗುರ್ಕಾರರು ಸಮೀರ್ ಬದಿಯಾನ್, ಗ್ರಾಮ ಪಂಚಾಯತ್ ಸದಸ್ಯರೈನ ರಾಜೇಂದ್ರ ರೈ ಗುತ್ತು, ಮಾಲತಿ, ರಶ್ಮಿ, ದುಂಬದ ಗುರ್ಕಾರರು ಪುಷ್ಪಲತಾ ಎಂ ಶೆಟ್ಟಿ, ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಸಂಯೋಜಕರು ಅಶೋಕ್ ಡಿಸೋಜ, ರಹಿಮಾನ್ ಖಾನ್ ಈ ಪೊರ್ತುಡಿತ್ತೇರು. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿದು ಲೋಕೇಶ್ ಕೊಲ್ಲತಡ್ಕ, ನಾರಾಯಣ ಅಶ್ವತ್ಥನಗರ, ಸರಸ್ವತಿ, ಆನಂದ ನಾಯ್ಕ, ಗೋಪಾಲ ನಾಯ್ಕ, ಚಂದ್ರವತಿ ಇಂಚ ಕೆಲವೇರು ಕಾಂಗ್ರೆಸ್ ಪಕ್ಷವೂ ಸೇರಿಯರು. ಹುಷಾರಿಜ್ಜದ ತೀರ್ನ ಹಿರಿಯ ಕಾರ್ಯಕರ್ತೆಯರು ತಿಮ್ಮಪ್ಪ ಪಾಟಾಲಿಯರಿಗೆ ಶ್ರದ್ಧಾಂಜಲಿ ಸಂದಾದು ಪಕ್ಷದ ನಿಲೆಟ್ ನಿಧಿ ಒಟ್ಟು ಮಲ್ತದು ಪಾಟಾಲಿಯರ್ನ ಬುಡೆದಿ ಉಮಾವತಿಯರಿಗೆ ಕೊರಿಯರು. ಅದೇ ರೀತಿ ಸರಸ್ವತಿ ಆನಂದ ನಾಯ್ಕ ಕೊಲ್ಲತಡ್ಕ, ಅದೇ ರೀತಿ ಗೋಪಾಲ್ ನಾಯ್ಕ ಮತ್ತು ಚಂದ್ರಾವತಿ ಅವರ ಕುಟುಂಬಸ್ಥರು ಕೂಡ ಈ ಸಂದರ್ಭದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಎಲ್ಲರೂ ಎಲ್ಲ ವಲಯಗಳಲ್ಲೂ ಕೂಡ ಇಂಥ ಒಂದು ಕಚೇರಿ ಆದರೆ ನಮಗೆ ಈ ಪಕ್ಷ ಬೆಳೆದಂತೆ ಒಂದು ನಮಗೆ ಬೇರೆಯವರಿಗೆ ನಿದರ್ಶನ ಆಗ್ತದೆ. ಇವರು ಬೇರೆ ಬೇರೆ ಪಕ್ಷಗಳು, ಬೇರೆ ಪಕ್ಷದವರು ಕೂಡ ವಲಯದಲ್ಲಿ ಯಾರತ್ರೂ ಕಚೇರಿ ಇಲ್ಲ. ನೀವು ಪ್ರಯತ್ನಕ್ಕೆ ಒಂದು ಕೈ ಹಾಕಿದ್ರಿ. ಅದು ನಮ್ಮ ಪಕ್ಷದ ಈ ವಲಯ ಅಧ್ಯಕ್ಷರಿರ್ಬೋದು, ಇಲ್ಲಿ ಪಂಚಾಯತ್ಗಳಿರ್ಬೋದು, ನಮ್ಮ ಪ್ರಮುಖರು ಎಲ್ಲ ಸೇರಿ ಅದಕ್ಕೆ ಒಬ್ಬರ ಪ್ರಯತ್ನದಿಂದ ಖಂಡಿತ ಆಗಲಿಕ್ಕಿಲ್ಲ. ಇದು ಇನ್ನು ಬಾಕಿ ವಲಯಗಳಿಗೆ ನಿದರ್ಶನ ಆಗಬೇಕು. ಇದ್ರ ಜೊತೆಗೆ ನಂದೊಂದು 2 ಮನವಿದೆ. ನಾನು ಮತ್ತೆ ಡಾಕ್ಟರ್ ನಿನ್ನೆ ಬರುವಾಗ ಮಾತಾಡ್ಕೊಂಡು ಬಂದು ಇನ್ನು ಪ್ರತಿ ಬೂತಿನಲ್ಲಿ 10 ಮಹಿಳೆಯರ ಒಂದು ತಂಡ ಮಾಡಬೇಕು.
ಆನಂತರ ಯುವಕರ ಒಂದು ತಂಡ ಮಾಡಬೇಕು, ಅದಕ್ಕೊಂದು ಸಮಾವೇಶ ಮಾಡಬೇಕು. ಬೇರೆ ಪಕ್ಷದವರು ಸಾಧಾರಣ 2,000 1,000 ಮಹಿಳೆಯರನ್ನು ಸೇರಿಸಿ ಸಮಾವೇಶ ಮಾಡ್ತಾರೆ. ನಮ್ಮ ಹತ್ರ ಎಲ್ಲ 15 ಸೇರಿಸಲಿಕ್ಕೆ ಕಷ್ಟ ಆಗಿದೆ. ಬಿಜೆಪಿ ಆಡಳಿತದ ಪೊಯ್ಯೆ ನೀತಿರ್ದಾದು ಇತ್ತೆ ಜಿಲ್ಲೆಡು ಪೊಯ್ಯೆ ಸಮಸ್ಯೆ ಎದುರಾತಂಡು. ಬಿಜೆಪಿ ಗುರ್ಕಾರರೇ 2,000 ರೂಪಾಯಿಗೆ ಪೊಯ್ಯೆ ಕೊರಪ ಅಂದು ಪಂಡದು ಅಯ್ನ ಅನುಷ್ಠಾನ ಮಲ್ತದು ಜೇರಿಂದ ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ಪಂತೇರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಬುಕ್ಕ ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ಕುಳ್ಳಾಡು ಸುದ್ದಿ ಕೂಟುಡು ಪಾತಿರ್ದು. ಬಿಜೆಪಿ ಆಡಳಿತದ ಪೊಯ್ಯೆ ನೀತಿರ್ದಾದು ಇತ್ತೆ ದಕ್ಷಿಣ ಕನ್ನಡ ಜಿಲ್ಲೆಡು ಪೊಯ್ಯೆ ಸಮಸ್ಯೆ ಎದುರಾತಂಡು ಒಂದೆಡೆ ಕಾಂಗ್ರೆಸ್ ಸರ್ಕಾರದ ದಾಲ ತಪ್ಪು ಇಜ್ಜಿಂದು ಪಂಡೇರು. ಪೊಯ್ಯೆ ಸಮಸ್ಯೆಗೆ ಕಾಂಗ್ರೆಸ್ ಕಾರಣ ಅಂದು ಬಿಜೆಪಿ ಶಾಸಕರು ಪಂಪೇರು. ಯುಟಿ ಖಾದರ್ ಮಂತ್ರಿ ಆದುಪುನಗ ಸ್ಯಾಂಡ್ ಬಜಾರ್ ಆಪ್ ಮಲ್ತದು ಕಮ್ಮಿ ಬಿಲೆಕ್ ಸರಿಯಾಯಿನ ಪೊರ್ತುಡು ಪೊಯ್ಯೆ ತಿಕ್ಕುನಂಚ ಮಲ್ತದು ಇತ್ತೇರು. ಬಿಜೆಪಿ ಅಧಿಕಾರಡು ಐನು ಉಂತಾಯಿನದಾಯಿ ಸುರುದ ಸರ್ತಿಗೆ ಡ್ರೆಡ್ಜಿಂಗ್ ಸಂಕದ ಅಡಿಡು ದೆಪ್ಪೆರೆಜ್ಜಂದಿನ ಜಾಗೆಡು ಪೊಯ್ಯೆ ದೇಯ್ದು ಬಿಜೆಪಿದ 4 ವರ್ಷದ ಆಡಳಿತದ ಪೊರ್ತುಡೆ ಪನ್ಪುಡಿನ ಆರ ನೆಂಪು ಮಲ್ತೋ ನಡೆದು ಹರೀಶ್ ಕುಮಾರ್ ಎದುರುತ್ತರ ಕೊರಿಯರು. ಆಸ್ಕರ್ ಫೆರ್ನಾಂಡಿಸ್ ಕೇಂದ್ರ ಮಂತ್ರಿ ಆದುಪುನಗ ಸಿಆರ್ಝೆಡ್ ಕೆಲವು ನಿಯಮಲೇನು ಸುಲಭ ಮಲ್ತದಿತ್ತೇರು. ಅಣ್ಣ 10 ವರ್ಷ ಬಿಜೆಪಿ ಕೇಂದ್ರಡು ಅಧಿಕಾರಡು ಇತ್ತಂಡಲ ಈ ಬಗೆಟ್ ಪ್ರಯತ್ನ ಮಲ್ತದಿದ್ದೇರು. ಇತ್ತೆ ಆರೋಪ ಮಲ್ಪನ ಬಿಜೆಪಿ ಶಾಸಕರು ಅರಣ ಸರ್ಕಾರನೇ ಉಪ್ಪುನಗ ಒರಾಂಡಲ ನಿಯೋಗ ಕೊನೋದು ಪ್ರಶ್ನೆ ಮಲ್ತದೇರಾ ಅಂದು ಹರೀಶ್ ಕುಮಾರ್ ಪ್ರಶ್ನೆ ಪಾಡಿಯರು. ಬಿಜೆಪಿ ಅಧಿಕಾರದ ಪಗ ಬಿಜೆಪಿ ರಾಜ್ಯ ಗುರುಕಾರ್ಯರು 2,000 ರೂಪಾಯಿಗೆ ಒಂಜಿಲೋಡು ಪೊಯ್ಯೆ ಕೊರ್ಪುನೊಂದು ಪಡೆದಿತ್ತೇರು. ಅಯ್ನ ಅನುಷ್ಠಾನ ಮಲ್ತದೇರಾ ಇತ್ತೆ ಕಾಂಗ್ರೆಸ್ ದೂರುವೇರು. ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಕೊರೊಂದಿಜ್ಜೇರಿಂದ ಬಿಜೆಪಿ ಶಾಸಕರು ದೂರ್ದೇರು. ಆಂಡ ಓಟುಡ್ ದುಂಬು ಮಾರ್ಗ ಚರಂಡಿ ಅಭಿವೃದ್ಧಿ ಬಗೆಟ್ ಪಾತೆರೊಡ್ಚಿ ಹಿಂದುತ್ವ ಲವ್ ಜಿಹಾದ್ ಬಗೆಟ್ ಪಾತೆರ್ಲೆಂದು ಬಿಜೆಪಿ ರಾಜ್ಯ ಗುರ್ಕಾರರೇ ಪಂಡದಿತ್ತೇರು. ಇತ್ತೆ ದಾಯಿ ಬಿಜೆಪಿಗೆ ಅಭಿವೃದ್ಧಿಯಿಂದ ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ಕೇಂಡೇರು. ಇಂದಿನ ಈ ವೈದ್ಯ ಹಿಸ್ಟ್ರಿ ಪರಿಸ್ಥಿತಿಗೆ ಇವರ 4 ವರ್ಷದ ಸರ್ಕಾರವೇ ಕಾರಣ. ಇವರ ನೀತಿಗಳೇ ಇದಕ್ಕೆ ಕಾರಣ ಹೊರತು ನಾವಲ್ಲ. ಸನ್ಮಾನ್ಯ ಯುಟಿ ಖಾದರ್ ಅವರು ಸಚಿವರಾಗಿರುವಾಗ, ಉಸ್ತುವಾರಿ ಸಚಿವರಾಗಿದ್ದರು, ಒಂದು ಸ್ಯಾಂಡ್ ಬಜಾರ್ ಆ್ಯಪ್ ಅದನ್ನ ಪ್ರಾರಂಭ ಮಾಡಿದರು. ಆಗ ಜನಸಾಮಾನ್ಯರಿಗೆ ಕೂಡ ಕ್ಲಪ್ತ ಸಮಯದಲ್ಲಿ ಕಡಿಮೆ ಬೆಲೆಗೆ ಮರಳು ಸಿಗುವಂತ ವ್ಯವಸ್ಥೆ ಇತ್ತು. ಅದನ್ನು ಯಾರು ನಿಲ್ಲಿಸಿದರು? ಯಾಕೆ ನಿಲ್ಲಿಸಿದರು? ಅವರು ಈ ಮರಳಿನ ಸಮಸ್ಯೆ, ಈ ಮರಳು ಮಾಫಿಯಾ ಅಂತಲೇ ಹೆಸರಾಗಿದೆ ಈಗ. ಇದು ಯಾವಾಗ ಪ್ರಾರಂಭ ಆಗಿದೆ, ಯಾವಾಗ ಪ್ರಾರಂಭ ಆಯಿತು ಅನ್ನೋದನ್ನು ಸ್ವಲ್ಪ ಕೂಡ ನೆನಪಿಸ್ಕೊಳ್ಬೇಕು. ಯಾರ ಸರ್ಕಾರ ಇರುವಾಗ ಪ್ರಾರಂಭ ಆಯ್ತು ಈ ಮರಳಿನ ಸಮಸ್ಯೆ? ಅಷ್ಟು ಅವರಿಗೆ ಸಮಸ್ಯೆ ಇರಲಿಲ್ಲ. ಮರಳಿಗೆ ಕೇರಳಕ್ಕೆ ಹೋಗುವಂಥದ್ದು, ಟ್ರೈನಲ್ಲಿ ಹೋಗುವಂಥದ್ದು, 2,000 ರೂಪಾಯಿಗೆ ಒಂದು ಲೋಡ್ ಹೊಯ್ಗೆ ಫೋನ್ ಮಾಡಿದ್ರೆ ಸಾಕು ಮನೆ ಬಾಗಿಲಿಗೆ ಬಂದು ಬೀಳ್ತದೆ ಅಂತ ಹೇಳಿದ್ರಿ. ಯಾರು? ನಾವೇ ಹೇಳಿಲ್ಲ. ಆಯ್ತು, ಅನುಷ್ಠಾನ ಆಯ್ತಾ? ಮಾಡಿದ್ರ? ಒಂದು ಲೋಡ್ ಬಿಡಿ, 1 ಟನ್ ಕೂಡ ಬರಲಿಲ್ಲ 2,000ಕ್ಕೆ. ತಾವು ಮಾಡಿದ ಈ ಅನಾಹುತಗಳನ್ನ ಹೊತ್ತುಕೊಂಡು ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸಲಿಕ್ಕೆ ಇವತ್ತು ನೋಡ್ತಾ ಇದ್ದೇವೆ ನಿಮ್ಮ ಡಬಲ್ ಇಂಜಿನ್ ಸರ್ಕಾರದ ಈ ಎಲ್ಲ ವ್ಯವಸ್ಥೆಗಳು. ಚೆರ್ರಿ ಲರ್ನ್ ಎಜುಕೇಶನಲ್ ಆಪ್ ದ ತಾಪಕಿರಬಕ ಸಿಇಒ ದಕ್ಷಿಣ ಕನ್ನಡದ ಶ್ರೀನಿಧಿ RS ದ ಹಿಂದೂ ಬಿಸಿನೆಸ್ ಲೈನ್ ದ ಪ್ರತಿಷ್ಠಿತ ಯಂಗ್ ಚೇಂಜ್ ಮೇಕರ್ 2023 ಪ್ರಶಸ್ತಿ ಪಡೆಯುತ್ತಾರೆ. ಡಿಲ್ಲಿಡ್ ನಡತ್ನ ಪ್ರಶಸ್ತಿ ಕೊರಪನ ಲೀಸ್ಡ್ ಕೇಂದ್ರ ಕರೆಂಟ್ ಪೊಕ ಇಂಧನ ಮಂತ್ರಿ RK ಸಿಂಗ್ ಕೈಟ್ ಆರ್ ಪ್ರಶಸ್ತಿ ತೊಂದೇರು. ಲೋಕದ ಮಿತ್ ಸಕಾರಾತ್ಮಕ ಪರಿಣಾಮ ಬೀರುನ ಕೆಲಸ ಮಲ್ಪನ ಅಸಾಧಾರಣ ಚಿಂತಕರು ಬೊಕ ಸಾಧಕರನ್ನು ಗುರ್ತು ಮಲ್ತದು ದಿ ಹಿಂದೂ ಬಿಸಿನೆಸ್ ಲೈನ್ ಪತ್ರಿಕಾ ಸಂಸ್ಥೆ ಚೇಂಜ್ ಮೇಕರ್ ಪ್ರಶಸ್ತಿನ ಕೊರ್ಪುಂಡು. ಈ ಸರ್ತಿ ಆಜಿ ವಿಭಾಗಗಳು 7 ಜನ ಸಾಧಕರಿಗೆ ಕೊರ್ತುಂಡು. ಒಂದೆಡೆ ಚೆರ್ರಿ ಲರ್ನ್ ಎಜುಕೇಶನಲ್ ಆಪ್ ದ ತಾಪಕಿರು ದಕ್ಷಿಣ ಕನ್ನಡದ ಶ್ರೀನಿಧಿ RS ಯಂಗ್ ಚೇಂಜ್ ಮೇಕರ್ 2023 ಪ್ರಶಸ್ತಿಗೆ, RBI ಗವರ್ನರ್ ಶಕ್ತಿದಾಂತ ದಾಸ್ ಚೇಂಜ್ ಮೇಕರ್ಗೆ, ಅಮೂಲ್ ಸಂಸ್ಥೆದ MD ಐಕಾನಿಕ್ ಚೇಂಜ್ ಮೇಕರ್ ಪ್ರಶಸ್ತಿಗೆ ಸಂದಿದ್ದೇರು. ಈ ಪ್ರಶಸ್ತಿಗೆ 745 ನಾಮನಿರ್ದೇಶನ ಬತ್ತದಿತ್ತಿದ್ದು ಸಿಬಿ ದುಂಬುದ ಗುರ್ಕಾರ್ಯರು ಎಂ ದಾಮೋದರನ್ ದುಂಬಾಳ್ತದ ತೀರ್ಪುಗಾರರನ ಕೂಟ ಅಕೇರಿದ ಪಂತೋಡಿತ್ತನಕ್ಲಿನ ಅಜತ್ತದಂಡು 21 ವರ್ಷ ಪ್ರಾಯದ ಶ್ರೀನಿಧಿಯರ್ನ ಚೆರಿ ಲರ್ನ್ ಪನ್ಪುನ ಎಜುಕೇಶನ್ ಆಪ್ ಜೋಕ್ಲೆಗ್ ಪಾಠನು ಗೊಬ್ಬುದ ರೀತಿಯ ಕಲ್ಪರಂಚಿನ ಅವಕಾಶನು ಮಲ್ತು ಕೊರ್ಪುಂಡು. ಒಂಜಿಡ್ದ 5 ಮುಟ್ಟದ ಕ್ಲಾಸ್ ಜೋಕ್ಲೆಗ್ ಕಷ್ಟದ ವಿಷಯಗಳನ್ನು ಗೊಬ್ಬುಡ್ದು ಚೆರ್ರಿ ಲರ್ನ್ ಸಾಯಡು ಕಲ್ಪೋಲಿ. ದಿನಕ್ಕೂ 1 ರೂಪಾಯಿ ಜೋಕ್ಲು ಒಂದಿತ ಪ್ರಯೋಜನದೆ ತೊನ್ನೊಲಿ. ಇತ್ತೆ ಭಾರತಡು 1 ಲಕ್ಷ ಜೋಕ್ಲು ಚೆರ್ರಿ ಲರ್ನ್ದ ಪ್ರಯೋಜನದೆ ತೊಂದಿರು. ಐಟ್ 40% ಜೋಕ್ಲು ಕರ್ನಾಟಕದ ಕ್ಲಾದುಲ್ಲಿರು. 50% ಅಧ್ಯಯನ ಮಾಧ್ಯಮ ಕನ್ನಡಾದುಂಡು. ಚೆರ್ರಿ ಲರ್ನ್ಡ್ CBSE ಪಾಠಕ್ರಮಗಳನ್ನ ಸೇರ್ಸಾದುಂಡು. ಪ್ರಶಸ್ತಿ ತೊನ್ನ ಶ್ರೀನಿಧಿ ಅಭಿಪ್ರಾಯ ತಿರಿಪಾದು ಯಂಗ್ ಚೇಂಜ್ ಮೇಕರ್ ಪ್ರಶಸ್ತಿ ತೊನ್ನಗ ಎನ್ನ ಈ ಪಯನೋಡು ಒಟ್ಟು ಸೇರಿನ ಎಂಕ್ ಬೆರಿಸಾಯ ಕೊರ್ನ ಮಾತಾ ಜನಪ್ರಿಯನ ನೆಂಪು ಮಲ್ತೊನ್ವೆ
ಭಾರತ ದೇಶದ ಅಭಿವೃದ್ಧಿದ ದಿಟ್ಟಿಡು ಜವನ ಜವಂದಿಲೆಗ್ ಬರವು ಬೊಕ್ಕ ಬೇತೆ ಬೇತೆ ಚಾತುರ್ಪುಲೆನ್ ಕಲ್ಪವನ ಅಗತ್ಯ ಈ ಬಗೆಟ್ ಎಂಕುಲು ಎಲ್ಲಿಯ ಪ್ರಯತ್ನ ಒಂಜೆಟ್ ಸೇರೊಂದಾದ್ ಶ್ರೀನಿಧಿ RS ಪಂತೇರು. ಟೆಲಿಗ್ರಾಮ್ ಆ್ಯಪ್ಡ್ ಸ್ಟಾರ್ ರೇಟಿಂಗ್ ಪನ್ಪುನ ಟಾಸ್ಕ್ ಕೊರ್ದು 21,51,000 ರೂಪಾಯಿ ವರ್ಗ ಮಲ್ತೊಂದು ಮೋಸ ಮಲ್ತನ ಸಂಗತಿ ನಡೆತದಂಡು. ಟೆಲಿಗ್ರಾಮ್ ಆ್ಯಪ್ಡ್ ಸ್ಟಾರ್ ರೇಟಿಂಗ್ ಪನ್ಪುನ ಟಾಸ್ಕ್ ಕೊರ್ದು 21,55,000 ರೂಪಾಯಿ ವರ್ಗ ಮಲ್ತೊಂದು ಮೋಸ ಮಲ್ತಿನ ಸಂಗತಿ ನಡೆತದಂಡು. ದೂರದಾರರ್ನ ವಾಟ್ಸಪ್ ನಂಬರ್ಗೂ ನವೆಂಬರ್ 4 +84334590 ನಂಬರೊಡದು ಬತ್ತಿನ ಸಂದೇಶಡು ಒಂಜಿ ಲಿಂಕ್ ಇತ್ತುಂಡು. ಐನ್ ದೆಪ್ಪುನಗ ಐತ ನಂಬರ್ ಟೆಲಿಗ್ರಾಮ್ ಆ್ಯಪ್ಗೆ ಸೇರ್ದುಂಡು. ಐದು ಬೊಕ್ಕ ಆಕ್ಲೆಗ್ ಸ್ಟಾರ್ ರೇಟಿಂಗ್ ಆ್ಯಪ್ ಅಡ್ದು ಟಾಸ್ಕ್ ಮುಗಿತದು ಕಾಸ್ ಸಂಪೊಲಿಪ್ಪುನ ಆಸೆ ತೋಜಾಂಡು. ಐನ್ ನಂಬುನ ದೂರದಾರರು ಸುರೂಕು 5,000 ರೂಪಾಯಿ ಕಟ್ಟೀರು. ಐಕಾರನ ಅಕೌಂಟ್ಗೂ 6,000 ರೂಪಾಯಿ ಬೂರುಂಡು. ಐದು ಬೊಕ್ಕಾರಿಗೆ ಗ್ರೂಪ್ ಮರ್ಚೆಂಟ್ ಟಾಸ್ ಮುಗಿಪೆರೆ ಸೂಚನೆ ಕೊರುಂಡು. ಐಕ್ ಕಾಸ್ ಕಟ್ಟಂಡ ಹೆಚ್ಚ ಕಾಸು ವಾಪಸ್ ಕೊರ್ಪೊಂಡು ತಿರಿಪಾಂಡು. ಐನ್ ನಂಬುದು ನನಲಾತ ಕಾಸ್ ಕಟ್ಟೀರು. ಇಂಚನೆ ಅರನ ಅಕೌಂಟ್ ಉಡ್ದು ಹಂತ ಹಂತವಾದ ನವೆಂಬರ್ 4 ಮುಟ್ಟ 21,55,000 ರೂಪಾಯಿ ವರ್ಗ ಮಲ್ಪಾವಂದಿರು. ಅಂಡ ಅರೆಗ್ ಬಂಡಾಲ ಪಾಡ್ನ ಕಾಸನ ಕೊರಂದೆ ಮೋಸ ಮಲ್ತದಂಡು. ಈ ಬಗೆಟ್ ಕುಡ್ಲ ಸನ್ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿರು. ವಿದ್ಯಾನಿಧಿ ದೆತೊನ್ನಕ್ಲು ಸೇರ್ನಂಚ ಮಾತಾ ಜೋಕ್ಲು ಎಡ್ಡೆ ಬರೋ ಕಲ್ತದ ಆದರ್ಶ ಜನ ಆವಡುಂದು ಕವಿ ಸಾಹಿತ್ಯದಾರ ಬೊಕ್ಕ ಟೀಚರ್ ವಿಜಯಲಕ್ಷ್ಮಿ ಕಟೀಲ್ ಪಂತೇರು. ಯುವವಾಹಿನಿ ಪಣಂಬೂರು ಕುಳಾಯಿ ಘಟಕದ ಹೊಸ ಪದಾಧಿಕಾರಿಲು ಅಧಿಕಾರದ ತೊನ್ನ ಲೀಸಿರು ಅರ ಮಲ್ಲಬಿನಿರಾದು ಪಾಲ್ದೆತೊಂಡೇರು. ಯುವವಾಹಿನಿ ಪಣಂಬೂರು ಕುಳಾಯಿ ಘಟಕದ 2023-24 ಸಾಲದ ಅಧಿಕಾರದ ತೊನ್ನ ಲೀಸು ಕುಳಾಯಿ ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘದ ಸಭಾಂಗಣಡು நடத்தண்டு. ಘಟಕದ ದುಂಬುದ ಗುರ್ಕಾರ್ಯರು ಜಗದೀಶ್ ಸುವರ್ಣ ಸುರೂತ ಪಾತಿರ ಪಂಡದು ಘಟಕದ ಕಾರ್ಯುಲಿನ ಪೊಲಬ್ ಮಲ್ತು ಕೊರಿಯರು. ಯುವವಾಹಿನಿ ಪಣಂಬೂರು ಕುಳಾಯಿ ಘಟಕದ ಗುರ್ಕಾರ್ಯರು ರಂಜನ್ ಕೆ ಕೋಟ್ಯನ್ ಗುರ್ಕಾರ್ಮಿಡು ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘದ ಗುರ್ಕಾರ್ಯರು ಗೋಪಾಲ ಬಂಗೇರ ಕಾರ್ಯಕ್ರಮ ಉದಿಪನ ಮಲ್ತಿರು. ಗೋಪಾಲ ಬಂಗೇರ ಬೊಕ್ಕ ಬಿಣ್ಣೇರು ಕಾರ್ಯಕ್ರಮವನ್ನು ಉದ್ದೇಶಿಸಿದ್ದು ಪಾತಿರ್ದು ಯುವವಾಹಿನಿ ಘಟಕಗೂ ಎಡ್ಡೆಪ್ಪು ಬಯಕೇರು. ಮಾತ ವಿಷಯವುಳ್ಳ ಅಕ್ಕಲು ದಿಂಜ ಕೆಲಸ ಮಲ್ತೊಂತೇರು. ಅಂಚನೆ ವಿದ್ಯಾನಿಧಿ ಜೋಕ್ಲಿಗೆ ವಿದ್ಯಾ ಕಲ್ಪರ ವಿದ್ಯಾನಿಧಿ ದೀದು ವಿದ್ಯೆದ ಐಕ್ ಸಹಕಾರ ಕೊರೊಂದುಲ್ಲೇರು. ಗುರುಕುಲ ಸಂದೇಶ ಪ್ರಕಾರ ಐಕೆ ಪ್ರಾಮುಖ್ಯತೆ ಕೊರೊಂದುಲ್ಲೇರು. ನನ್ನ ಮಿತ್ತುಗಳ ನನ್ನ ಹೆಚ್ಚಿನ ಅಕ್ಕಲು ಜೋಕುಲ್ನ ವಿದ್ಯೆಗೂ ಅಂಚಿನ ಉದ್ಯೋಗವು ಬೊಕ್ಕ ಸಂಪರ್ಕವು ಹೆಚ್ಚಿನ ಮಹತ್ವ ಕೂಡ್ದು ನನ್ನ ಹೆಚ್ಚಿನ ಕೆಲಸ ಮಲ್ಪೋಡು ಬಂದು ಆ ಗುರುದೇವರ ನಟೊಂದು ಕಾರ್ಯಕ್ರಮ ತೂನಾಗ ಪಾತ್ರೆಗಳು ಒಂದು ಬಂದ ಮನಸ್ಸು ಹಾಪುಂಡು ಅಂಚನೆ ನಾನು ಎಂದಿರ್ತಿದ್ದೆ ಪಾತ್ರೆ ಒಂದು ವೈಕ್ಲರಲ್ಲಿ ಆಗ್ತದೆ ಅವ್ರು ಮಲ್ಯ ನಾರಾಯಣ ಗುರುನು ನೆನೆಸೊಂದು ಇಂಚನೆ ಈ ಯುವವಾಹಿನಿ ದಕ್ಕಲ್ನ ಅಂಚನೆ ಈ ಸಮಾಜರು ಎಡ್ಡೆ ಕಾರ್ಯಕ್ರಮ ನಡೆತೊಂದು 10 ಬೊಕ್ಕ PUC ಕ್ಲಾಸ್ಡ್ ಸೊನ್ಪ ಶೇಕೊಡದಿ ಹೆಚ್ಚ ಮಾರ್ಕ್ಸ್ ದೆತ್ತನ ಧೃತಿ ಸಾನಿಕಾ ಸಚಿನ್ ಅನನ್ಯ ಮಾನಸ ಬೊಕ್ಕ ಸುಹಾನಿ ಮುಕ್ಲೆಗ್ ಪ್ರತಿಭಾ ಪುರಸ್ಕಾರ ಕೊರ್ದು ಮರ್ಯಾದೆ ಮಲ್ತೇರು. ಬರೋಕಲ್ ಪೆರೆ ಬಲಕೊರ್ಪನ ದಿಟ್ಟಿಡು 19 ಜೋಕ್ಲೆಗ್ ವಿದ್ಯಾನಿಧಿ ಪಟ್ಟೀರು. ನವಮಂಗಳೂರು ಬಂದರು ಪ್ರಾಧಿಕಾರದ ಬೋರ್ಡ್ ಸದಸ್ಯರೈನ ಪ್ರವೀಣ್ ಅಮೀನ್ ಸಮಾಜ ಸೇವೆಕಾದ ಶ್ರೀಮತಿ ಶಕುಂತಲಾ ಪ್ರಕಾಶ್ ಮುಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. (23-24 ಸಾಲಿಗೆ ಹೊಸ ಗುರ್ಕಾರರಾದ ಶ್ರೀಮತಿ ಮನಿಷಾ ರೂಪೇಶ್ ಕಾರ್ಯಂತೆರಾದ ಸಚಿನ್ ಜಿ ಅಮೀನ್ ಬೊಕ 21 ಸದಸ್ಯರಿನ ಹೊಸ ಕಾರ್ಯಕಾರಿ ಸಮಿತಿ ಅಧಿಕಾರ ದೆತನುಂಡು. ಯುವವಾಹಿನಿ ಕೇಂದ್ರ ಸಮಿತಿದ ಈ ದುಂಬುದ ಗುರ್ಕಾರಿರು ಉದಯ ಅಮೀನ್ ಮಟ್ಟು ಹೊಸ ಸಮಿತಿಗೆ ಅಧಿಕಾರ ಕೊರ್ಪಾಯರು. ಹಾಗೂ ಪದವಿಯನ್ನು ಮುಗಿಸಿದ್ದು ಆಲ್ಬದ್ರಿ 2023-24 ಸಾಲಿನ ನೂತನ ತಂಡಕ್ಕೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಬೇಕಾಗಿ ಕೇಂದ್ರ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರಾದ ನಾರಾಯಣ ಗುರುಗಳ ಸಂದೇಶಗಳನ್ನು ಕಬಿ ಸಾಹಿತ್ಯದಾರ ಬೊಕ ಟೀಚರ್ ಆದುಪುನ ವಿಜಯಲಕ್ಷ್ಮಿ ಕಟೀಲ್ ಮಲ್ಲಪಿನ್ನಿರಾದ ಪಾಲ್ದೆ ತಂದು ಪಾತಿರ್ದು ಪಣಂಬೂರು ಕುಳಾಯಿ ಘಟಕದ ಯುವ ಸದಸ್ಯರು ಭಜನೆಡು ರಾಷ್ಟ್ರಮಟ್ಟದ ದಾಖಲೆ ಬರೆತಿರು. ಸಮಾಜ ಸೇವೆ ಸೇರಿನಂಚ ಮಾತಕ್ಷೇತ್ರುಡ್ಲ ಸಾಧನೆಡುಲ್ಲೆರು. ನಿಕ್ಲಿನ ಪ್ರಯತ್ನ ಉಂತುನ ನೀರಾವಂದೆ ನಿಚ್ಚ ಪರಿಪುನ ನೀರ್ದಂಚ ಉಪ್ಪಡಂದು ಎಡ್ಡೆಪ್ಪು ಬಯಕದು
ವಿದ್ಯಾನಿಧಿದು ತೊನ್ನಕ್ಲು ಸೇರ್ನಂಚ ಮಾತಾ ಜೋಕ್ಲು ಎಡ್ಡೆ ಬರವು ಕಲ್ತದ್ದು ಆದರ್ಶ ಜನ ಆಲೆ ಎಂದು ಸಲಹೆ ಕೊರಿಯರು. ಮಸ್ತ್ ಘಟಕದ ಬೇಲೆಲೆ ನಿಂಕುಲು ತೋಂದುಪ್ಪ ಅಂಡ ಪಣಂಬೂರು ಕುಳಾಯ್ದಕ್ಕಲು ಒಂಜಿ ವಿಶೇಷವಾಯಿನ ಆಲೋಚನೆಯನ್ನು ಮಲ್ತೊಂದುಪ್ಪೇರು. ಪೊಣ್ಣನ ಬಗ್ಗೆ ಪೊಣ್ಣು ಒಂಜಿ ಅಧಿಕಾರ ಗೆದ ನೋಡ್ರ ಅಂಡ ದುಂಬು ನಮ್ಮ ತುಳುನಾಡು ಪೊಣ್ಣು ಚಾವಡಿಗೆ ಬರೋಡ ಅಂಡ ಇಲ್ಲದ ಗುರ್ಕಾರೆ ಅತ್ತಂಡ ಅಜ್ಜೇನೋ ತಮ್ಮಲೆನೋ ಅಮ್ಮೆರೋ ಅಜ್ಜೆರೋ ಇಂಚ ಇಲ್ಲ ಅಡಿತಿನಕಲು ತೆಮ್ಮಲಪ್ಪನಿಗೆ ತೆಮ್ಮಲತ್ತನ ಮಾತ್ರ ಹಾಲು ಅಟ್ಟಿಲ್ದ ಕೋಣೆಡ್ದು ಚಾವಡಿಗೆ ಬರೋ ನಿತ್ತೋಲಿಗೆ ದಾದ ಬೋಡು ಒಂದು ಕೇಂದ್ರ ಮುಟ್ಟುಕಲ್ಲದ ಮುಟ್ಟಿಕಲ್ಲದ ತಿರ್ತು ಪೋರೆಜ್ಜಿ ಅಲ್ನ ಎಂಚಿನ ಎತ್ತಂಡಲ್ಲ ಬೇಲೆ ಅಟ್ಟಿಲ್ದ ರೂಮುಡು ಒಂದು ಒಂಜಿ ಕಾಲು ಹೊಡಿತ್ತಂಡು ಕಾಲ ಬಗರಂಡು ಕಾಲ ಬದಲಾಂಡು ಪೊಣ್ಣು ಪೊಂಜವುಲು ಇನಿ ಮಾತ ಕ್ಷೇತ್ರಡು ಅಕಲ್ನ ಚಾತುರ್ಪನ್ನು ತೋಜಾ ಒಂದುಲ್ಲೇರು ಅಕಲ್ನ ಬಿರ್ದನ್ನು ತೋಜಾ ಒಂದುಲ್ಲೇರು ಇನಿ ಒಂದು ಸಂಘಟನೆ ದಾಯಗ ಹಾಂಡು ಪಂಡ ನಾರಾಯಣ ಗುರುಕುಲ್ನ ಮೂಲ ತತ್ವನೇ ಅವು ಸಂಘಟಕರಾಗಿ ಬಲಿಷ್ಠರಾಗಿ ನಮಗೆ ಏರ್ಲಾ ಇಜ್ಜಿಂದ ಏಪಲ ಭಾವನೆ ಬರಬಲ್ಲಿ. ಮಲ್ಲಬಿನ್ನಿರಾದು ಉದ್ಯಮಿ ವಿಜಯ ಅಮೀನ್, ಘಟಕದ ಕೇಂದ್ರ ಸಮಿತಿ ಸಂಘಟನಾ ಕಾರ್ಯಂತಿರು ಸುನೀತಾ ಗೋಪಾಲ್, ಕಾರ್ಯಂತಿರು ಯಶವಂತ ಕುಮಾರ್, ರವಿ ಅಮೀನ್, ಪದಗ್ರಹಣ ಸಂಚಾಲಕರು ನಿತಿನ್ ರಾಜ್ ಪಾಲ್ದೊಂಡಿರು. ಸಂಜೀವ ಸುವರ್ಣ ಬುಕ ರೇಖಾ ಕಾರ್ಯಕ್ರಮ ಸುಧಾರ್ತಿರು. ಸಚಿನ್ ಅಮೀನ್ ಸೊಲ್ಮೆ ಸಂದಾಯ. ಬೆಳ್ತಂಗಡಿ ಗ್ರಾಮದ ತೆಕ್ಕಾಳ 500 ವರ್ಷ ದುಂಬುದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ನಾಶ ಆದಿತ್ತದು ಇತ್ತೆ ಪಿರ ಲಕ್ಕದುಂತುನ ಯೋಗ ಭಾಗ್ಯ ಕೂಡ್ದು ಬೈದನು ಇತ್ತೆ ಆ ಬಗೆಟೊಂಜಿ ವರದಿ. ಬೆಳ್ತಂಗಡಿ ಗ್ರಾಮ ಒಂಜಿಟ್ಟು ಪವಾಡ ಪನ್ಪಂಚ ಶ್ರೀಕೃಷ್ಣ ದೇವೇರ್ನ ಮೂರ್ತಿ ಒಂಜಿ ತೋಜಿತು ಊರ್ದ ಜನಕ್ಲಿಗ ಆಶ್ಚರ್ಯ ಉಂಡಾತಂಡು. ಪುರಾಣೋಡು ಕೃಷ್ಣನ ಮೈಮೆ ಏತೋ ಉಂಡು ಆಂಡ ಈ ಕಲ್ಜಿಗೂಡ್ಲ ಮೈಮೆ ತೋಜಾಯಿನ ವಿಚಿತ್ರ ಸಂಗತಿ ಬೆಳ್ತಂಗಡಿ ತಾಲೂಕುದ ತೆಕ್ಕಾರ್ ಜಾಗೇಡು ನಡತದಂಡು. ಶತಮಾನದ ದುಂಬು ನಾಶಾಯಿನ ದೇವಸ್ಥಾನದ ಭೂಮಿ ಗರ್ಪುನಗ ಪಿರಾಕದ ಮೂರ್ತಿದ ರೂಪಡು ತಾನುಲ್ಲೆ ಅಂದು ಶ್ರೀಕೃಷ್ಣೆ ತೋಜಾದು ಕೊಡ್ತೇರು. ತೆಕ್ಕರಡು 500 ವರ್ಷ ದುಂಬುದ ಇತಿಹಾಸ ಉಪ್ಪನ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಇತ್ತಂಡು. ಟಿಪ್ಪು ಸುಲ್ತಾನ್ ಆಡಳಿತದ ಪೊರ್ತುಡು ಈ ಪಿರಾಕದ ಆರಾಧನಾ ಕೇಂದ್ರ ನಾಶ ಆದು ನೆಲಪತ್ತದಂಡು. 100 ವರ್ಷಲೆಡ್ದು ಹಿರಿಯರಿಗೂ ದೇವಸ್ಥಾನದ ಬಗೆಟ್ ಮಾಹಿತಿ ಇತ್ತಂಡು. ಆಣ ದೇವರಿತ್ತನ ಸಾಕ್ಷಿ ದೇವಸ್ಥಾನದ ಸಾಕ್ಷಿ ನಾಡಿಯರೆ ಊರ್ದಕ್ಲಿಗೆ ಸಾಧ್ಯ ಆದಿಜ್ಜಾಂಡು. ಗ್ರಾಮದ ಹಿರಿಯರು ದಾನೆ ಪನ್ಪೆರ್ಕೆಣ್ಣೆ ದೇವಸ್ಥಾನ ನಾಶ ಆಯ್ಬೊಕ್ಕ ಈ ಜಾಗೆದ ಕೈತಳ್ಡೆ ಹಮದ್ ಬಾವ ಪನ್ಪನ ಮುಸ್ಲಿಂ ಜನಕ್ಕೂ ಸೇರ್ನ ಜಾಗೆ ಇತ್ತಂಡು. ಆಂಡ ನಾಶ ಆದಿತ್ತನ ದೇವಸ್ಥಾನ ಇತ್ತನವು ಒಂದುವೇ ಹಮದ್ ಬಾವನ ಜಾಗೆದ ಕೈತಳ್ಡಿತ್ತನ ಸರ್ಕಾರಿ ಭೂಮಿಡು. ಹಮದ್ ಬಾವ ಅಕ್ರಮ ಸಕ್ರಮದ ಏತಿಡು ಈ ಭೂಮಿನ ಉಲಾಯ್ಪಾಡೊಂದು ಕಂಗದ ದೈಕ್ಲೇನ್ ನಡೆದು ಕೃಷಿ ಮಲ್ತದಿತ್ತೇರು. ಅಂಜದು ಗ್ರಾಮದಕ್ಲಿಗೆ ದೇವಸ್ಥಾನದ ಬಗೆಟ್ ನಾಡಪತ್ತಿರ ಕಷ್ಟ ಆದಿತ್ತಂಡು. ಐದು ಬೊಕ್ಕ ಒಂದುವೇ ದೇವೇರ್ನ ಭೂಮಿದ ಕೈತಲು ನನೊಂಜಿ ಜಾಗಿನ ಬೆಂಗಳೂರದ ಲಕ್ಷ್ಮಣ್ ಪನ್ಪುನಾರು ಕೃಷಿ ಮಲ್ಪೆರೆದೆ ಸುಂದೇರು. ಅರಣ ಜಾಗೆ ದೇವಸ್ಥಾನದ ಜಾಗೆದ ಕೈತಳ್ಳೆ ಇತ್ತು ನಡೆದವರ ಅರಣ ಬದುಕುಡು ದೇವೇರ್ನ ನಿಲೆತ್ತ ಬಗೆಟ್ ಸೂಚನೆ ಕೊರ್ಪುನ ಕೆಲವು ಸಂಗತಿಗಳು ನಡೆದಿತ್ತಂಡು. ಈ ಆಧಾರಡು ಊರ್ದಕ್ಲಿನ ಸೇರ್ಸಾದು ದೇವಸ್ಥಾನನು ಪಿರಲಕ್ಕಾದು ಉಂತಾವನ ಬಗೆಟ್ ಲಕ್ಷ್ಮಣರಿಗೆ ಒಂಜಿ ವಿಚಿತ್ರ ಕನಕಟ್ಟುಂಡು. ಗುವೆಲ್ಡುಪ್ಪುನ ಮಹಾವಿಷ್ಣುನ ಮೂರ್ತಿನಾರು ಕನಟು ತೂತೇರು. ಅಂಚದು ದೇವಸ್ಥಾನ ನಾಶಾಯಿನ ಜಾಗೆಡೆ ದೇವಸ್ಥಾನ ಪಿರಕಟ್ಟೆರೆ ಲಕ್ಷ್ಮಣ್ ಪುಣ್ಯತೇರು. ಕಾನೂನು ಪೊಂಬಾಟೊಡ್ದು ಬೊಕ್ಕ ಹಮದ್ ಬಾವನ ಕೈ ಸೇರ್ದಿನ ಸರ್ಕಾರಿ ಜಾಗೆ ಜಿಲ್ಲಾಧಿಕಾರಿ ಹಿಡಿದು ಧಾರ್ಮಿಕ ದತ್ತಿ ಇಲಾಖೆಗೆ ಮಂಜೂರಾದು ಇತ್ತೆ ಆ ಜಾಗೆಡಿತ್ತಿನ ಗುವೇಲ್ ಗರ್ಪುನಗ ನಿಜವಾಯಿನ ಗೋಪಾಲಕೃಷ್ಣನ ಮೂರ್ತಿ ಬೊಕ್ಕ ಬೇತೆ ಸಾಧನಲು ತಿಕ್ಕದಂಡು. ಒಂದೇನ್ ತೂದು ಲಕ್ಷ್ಮಣ್ ಬೊಕ್ಕ ಊರ್ದಕ್ಲಿಗೆ ಆಶ್ಚರ್ಯ ಆತಂಡು. ದೇವಿರಿತ್ತಿನ ಬಗೆಟ್ ತೆರಿನ ಆ ಮುಸ್ಲಿಂ ಕುಟುಂಬ ಅಕ್ಲಿನ ಸ್ವಾಧೀನೋಡು ಇತ್ತಿನ ಬೊಕ್ಕ ಬಾಕಿ ಜಾಗೆಲ್ನ ದೇವಸ್ಥಾನವು ಕೊಡ್ತೇರು. ಓದಂಟಗ ಸಾದಿ ಆದಿತ್ತಿನ ದುಂಬುದ ದೇವಸ್ಥಾನದ ಪ್ರತ್ಯಕ್ಷ ಇತ್ತೆ ಊರ್ದಕ್ಲು ಮಾತ ಸಮಾಧಾನ ಆಪುನಂಚ ಮಲ್ತದಂಡು. ರಾಜ್ಯ ಪಂಚಾಯತಿಗಳು ಮಾತ ಸಮಸ್ಯೆ ಇತ್ಯರ್ಥ ಆದು ಮಾತೇರ್ಲ ಸೇರಿದು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಕಟ್ಟೆರೆ ಪಿದಾಡ್ದೇರು. ಈ ಜಮೀನಿನ ಹಕ್ಕುಪತ್ರವನ್ನು ಧಾರ್ಮಿಕ ದತ್ತಿ ಇಲಾಖೆಗೆ ಸುಮಾರು 25 ಸೆನ್ಸ್ ಜಾಗವನ್ನು ಮಂಜೂರು ಮಾಡಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೆವು. ಆದರೆ ಈ ಜಮೀನು ಅನ್ಯಮತಿಯರ ವಶವಾಗಿದ್ದರಿಂದ ಇದು ನಮಗೆ ಇಲ್ಲಿ ದೇವಸ್ಥಾನ ಕಟ್ಟುವಂಥ ಕಾರ್ಯಕ್ಕೆ ಅಡಚಣೆಯಾಗಿತ್ತು. ಆದರೆ ಇತ್ತೀಚೆಗೆ ಸಮಸ್ಯೆ ಎಲ್ಲ ಬಗೆಹರಿದು ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆದು ಇಂದು ಬೆಳಿಗ್ಗೆ ಸುಮಾರು 7:30ಕ್ಕೆ ಈ ಭೂಮಾತೆಯ ಗರ್ಭದಲ್ಲಿ ಲೀನವಾಗಿದ್ದಂಥ ಶ್ರೀಕೃಷ್ಣ ದೇವರ ಒಂದು ಮೂರ್ತಿ ನಮಗೆ ಏನು ಇವತ್ತು ಇಲ್ಲಿ ದೊರಕಿದೆ. ಇದರಿಂದ ನಾವು ಗ್ರಾಮಸ್ಥರೆಲ್ಲ ಬಹಳ ಸಂತೋಷವಾಗಿದ್ದೇವೆ. ಶೀಘ್ರವಾಗಿ ದೇವಸ್ಥಾನ ಕಟ್ಟುವಂಥ ಕಾರ್ಯದಲ್ಲಿ ಕೂಡ ನಾವೆಲ್ಲರೂ ಕೂಡ ಮಗ್ನವಾಗಿದ್ದೇವೆ. ಇಡಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲೆ.